ಕ್ಷೇತ್ರ ಹನುಮಗಿರಿ ಈಗಾಗಲೇ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಪ್ರಮುಖವಾದ ತಾಣ. ಈ ಹನುಮಗಿರಿಯಲ್ಲಿ ಇರುವಂತಹ ಪಂಚಮುಖಿ ಆಂಜನೇಯ ಕ್ಷೇತ್ರ ಜೊತೆಗೆ ಶ್ರೀರಾಮದೇವರ ಕ್ಷೇತ್ರ ಈಗಾಗಲೇ ಭಕ್ತರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಇದೇ ಹನುಮಗಿರಿ ಇದೀಗ ಮತ್ತೊಂದು ಮಹತ್ತರವಾದ ಐತಿಹಾಸಿಕ ತಾಣಕ್ಕೆ ಸಾಕ್ಷಿ ಆಗ್ತಾ ಇದೆ, ಅಥವಾ ಅಂತಹ ಒಂದು ಐತಿಹಾಸಿಕ ತಾಣ ಇಲ್ಲಿ ರೂಪುಗೊಂಡಿದೆ. ಅದು ಯಾವುದು ಅನ್ನುವಂಥದ್ದನ್ನ ಕೇಳೋದಕ್ಕೆ ಉತ್ತರ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಶ್ರೀ ಭಾರತಿ ಅಮರ ಜ್ಯೋತಿ ಮಂದಿರ ಅಮರಗಿರಿ ಎನ್ನುವಂತಹ ಜಾಗ ಇದು. ಅಂದ್ರೆ ಬಹುಶಃ ದೇಶದ ಜನರಲ್ಲಿ ಒಂದು ದೇಶಭಕ್ತಿಯನ್ನ ಉದ್ದೀಪನಗೊಳಿಸುವುದಕ್ಕಾಗಿರ್ಬೋದು, ಅಥವಾ ನಮ್ಮ ಒಂದು ಪರಂಪರೆಯನ್ನ ಒಂದು ತಿಳಿಸಿ ಆ ಒಂದು ದೇಶಭಕ್ತಿಯ ರಾಷ್ಟ್ರೀಯತೆಯನ್ನ ಒಂದು ಬಿಂಬಿಸುವಂತಹ ನೆಲೆಯಲ್ಲಿ ರೂಪುಗೊಂಡಿರುವಂತಹ ಒಂದು ತಾಣ ಅನ್ನುವಂಥದ್ದನ್ನು ನಾವು ಹೇಳಬಹುದು, ನೋಡಬಹುದು. ನೀವು ಇದು ಅಮರಗಿರಿಯ ಒಂದು ಸುಂದರವಾದ ನೋಟ. ಇದು ನೀವು ನೋಡ್ತಾ ಇರುವಂತದ್ದು ಕೇವಲ ಇದರ ಒಂದು ಪ್ರವೇಶ ದ್ವಾರ. ಇಲ್ಲಿ ಅಮರಗಿರಿ ಎನ್ನುವಂತ ಒಂದು ಹೆಸರಿನ ಜೊತೆಗೆ ಅದರ ಒಂದು ಟ್ಯಾಗ್ ಲೈನ್ ಬದುಕು ಸಮಾಜಕ್ಕಾಗಿ ಪ್ರಾಣ ದೇಶಕ್ಕಾಗಿ ಎನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನ ಕೂಡ ಇಲ್ಲಿ ಕೆತ್ತಲಾಗಿದೆ ಅನ್ನುವಂಥದ್ದು. ಜೊತೆಗೆ ಇದರ ಒಂದು ಕಾಂಪೌಂಡ್ ವಾಲ್ ಏನಿದೆ ಅದನ್ನು ಕೂಡ ಅತ್ಯಂತ ಸುಂದರವಾಗಿ ವರ್ಲಿ ಕಲೆಯ ಮೂಲಕ ಇಲ್ಲಿ ಅಲಂಕಾರ ಮಾಡಲಾಗಿದೆ. ಇದು ಜೊತೆಗೆ ಈ ಗೋಡೆಯ ಎರಡು ಪಾರ್ಶ್ವಗಳಲ್ಲಿ ಸೈನಿಕರ ಒಂದು ಚಿತ್ರವನ್ನ ಬಿಡಿಸಲಾಗಿದೆ. ವರ್ಲಿ ಕಲೆಯಲ್ಲೂ ಕೂಡ ಬಂದೂಕು ಹಿಡಿದಿರುವಂತಹ ಯೋಧರ ಚಿತ್ರವನ್ನ ರೂಪಿಸಲಾಗಿದೆ. ಇದು ಬಹುಶಃ ಈ ಸೈನಿಕರ ತ್ಯಾಗ ಏನಿದೆ, ಅಥವಾ ಅಮರ ಜವಾನರಂತ ನಾವು ಏನು ಕರಿತೇವೆ, ಅವರ ಒಂದು ತ್ಯಾಗ ಬಲಿದಾನದ ಒಂದು ಮಹತ್ವವನ್ನ ತಿಳಿಸುವಂತಹ ನೆಲೆಯಲ್ಲಿ ಅದನ್ನ ಒಮ್ಮೆ ಪುನರ್ ಮನನ ಮಾಡಿಕೊಳ್ಳುವಂತಹ ನೆಲೆಯಲ್ಲಿ ಒಂದು ಸಹಕಾರಿ ಆಗ್ಲಿ ಅನ್ನುವಂತ ನೆಲೆಯಲ್ಲಿ ರೂಪಿಸಿದಂತಹ ಒಂದು ಅಮರಗಿರಿ ಇದು. ಇದನ್ನ ಇದೇ ಫೆಬ್ರವರಿ 11ರಂದು ರಾಷ್ಟ್ರದ ಗೃಹ ಮಂತ್ರಿಗಳು ಜೊತೆಗೆ ಸಹಕಾರಿ ಖಾತೆಯ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಾವು ಈಗ ಎರಡು ಬದಿ ಇದೆ ಒಳಭಾಗಕ್ಕೆ ಬರೋದಿಕ್ಕೆ ಬಂದು ಒಮ್ಮೆ ತಿರುಗಿ ನೋಡಿದ್ರೆ ನಮಗೆ ಕಾಣಿಸುವಂತದ್ದು ಬಂಕಿಮಚಂದ್ರ ಚಟರ್ಜಿ ಅವರ ಮೂಲಕ ರಚನೆಗೊಂಡಂತಹ ವಂದೇ ಮಾತರಂ ಗೀತೆಯ ಒಂದು ಶಿಲಾ ಕೆತ್ತನೆ. ಇಲ್ಲಿ ವಂದೇ ಮಾತರಂ ಗೀತೆಯನ್ನು ಅತ್ಯಂತ ಸುಂದರವಾಗಿ ಶಿಲೆಯಲ್ಲಿ ಕೆತ್ತಲಾಗಿದೆ. ಆ ಕಡೆ ಈ ಕಡೆ ರಾಷ್ಟ್ರ ಲಾಂಛನ, ಜೊತೆಗೆ ಬದಿಯಲ್ಲಿ ತ್ರಿವರ್ಣದ ಧ್ವಜದ ಒಂದು ಬಣ್ಣವನ್ನ ಬಳಿದು ಇಲ್ಲಿ ಒಂದು ಅಲಂಕಾರವನ್ನ ಮಾಡಲಾಗಿರುವಂಥದ್ದು. ಇನ್ನು ಒಳಭಾಗದ ಗೋಡೆಗಳನ್ನು ಗಮನಿಸಿದ್ರು ಕೂಡ ನೀವು ಇಲ್ಲಿ ಅತ್ಯಂತ ಸುಂದರವಾಗಿ ವರ್ಲಿ ಚಿತ್ರಕಲೆ ರಾರಾಜಿಸ್ತಾ ಇದೆ. ಇಲ್ಲೂ ಕೂಡ ಬಹುಶಃ ಆ ಒಂದು ಯುದ್ಧ ಭೂಮಿಯ ಚಿತ್ರಣ, ರಣರಂಗದ ಚಿತ್ರಣ ಏನಿದೆ ಅದನ್ನು ತೋರಿಸುವಂತಹ ಕೆಲಸಗಳು ಕೂಡ ಈ ವರ್ಲಿ ಕಲೆ ಯುದ್ಧಕ್ಕೂ ಕೂಡ ಆಗಿದೆ ಅನ್ನುವಂಥದ್ದು. ಎರಡೂ ಬದಿಯಲ್ಲಿ ಇರುವಂತಹ ಗೋಡೆಗಳಲ್ಲೂ ಕೂಡ ಇದೇ ರೀತಿಯ ವರ್ಲಿ ಕಲೆಗಳು ರಾರಾಜಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಕಲೆ. ಇನ್ನು ಈ ಭಾಗವನ್ನು ಗಮನಿಸಿದ್ರೆ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಒಂದು ಉದ್ಯಾನವನ, ಅದರ ನಡುವೆ ಶಿಲೆಯಲ್ಲಿ ರಚನೆಯಾಗಿರುವಂತಹ ಕೆಲವೊಂದು ಕಲಾಕೃತಿಗಳು ನಮ್ಮನ್ನ ಸ್ವಾಗತಿಸುತ್ತೆ. ಇದು ನಾವು ಅಮರಗಿರಿಯ ಮಂದಿರ ಅಂದ್ರೆ ಅಲ್ಲಿ ನಿರ್ಮಾಣಗೊಂಡಿರುವಂತಹ ಸ್ಮಾರಕ ಇರ್ಬೋದು, ಅಥವಾ ಅಮರ್ ಜವಾನ್ ಜ್ಯೋತಿ ಇರ್ಬೋದು, ಅಥವಾ ತಾಯಿ ಭಾರತಾಂಬೆಯ ಮಂದಿರ ಇರ್ಬೋದು, ಅದಕ್ಕೆ ಸಾಗುವಂತಹ ಹಾದಿ ಇದು. ಈ ಹಾದಿಯ ಮಧ್ಯೆ ಒಂದು ಕೈಯ ಶಿಲಾ ಕೆತ್ತನೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇದು ಇಲ್ಲಿ ಕೂಡ ಒಂದು ತ್ರಿವರ್ಣ ಧ್ವಜ ಈ ಒಂದು ಕೈಯಲ್ಲಿ ರಾರಾಜಿಸುತ್ತೆ. ಬಹುಶಃ ಇದೆಲ್ಲದರ ಒಂದು ಮಹತ್ವ ಏನು, ಯಾಕಾಗಿ ಇದನ್ನ ಇಲ್ಲಿ ಇಡಲಾಗಿದೆ, ಇದರ ವಿಶೇಷತೆಗಳು ಏನು ಸಂದೇಶವನ್ನು ಇದು ಕೊಡುತ್ತೆ ಅನ್ನುವಂಥದ್ದನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ನಮಗೆ ಧರ್ಮಶ್ರೀ ಪ್ರತಿಷ್ಠಾನ ಜೊತೆಗೆ ಶ್ರೀ ಕ್ಷೇತ್ರ ಹನುಮಗಿರಿಯ ಧರ್ಮದರ್ಶಿಗಳಾಗಿರುವಂತಹ ಶಿವರಾಮ ಪಿ ಅವರು ಒಂದಷ್ಟು ವಿವರಣೆಯನ್ನು ನಮಗೆ ಕೊಡ್ಲಿಕ್ಕಿದ್ದಾರೆ. ಸೊ ಅದಕ್ಕಿಂತ ಮೊದಲು ನಿಮಗೆ ಇದೆಲ್ಲ ಏನು ಅನ್ನುವಂಥದ್ದನ್ನು, ಏನೆಲ್ಲ ಇದೆ ಅನ್ನುವಂಥದ್ದನ್ನು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದು ಇಲ್ಲಿ ಕಲ್ಲಿನ ಹಸ್ತದ ಕಲಾಕೃತಿಯಿಂದ ಮುಂದಕ್ಕೆ ಬಂದ ಹಾಗೆ ನಮಗೆ ಕಾಣಿಸುವಂಥದ್ದು ಒಂದು ಉರಿತಾ ಇರುವಂತಹ ಜ್ಯೋತಿಯ ಪ್ರತಿಕೃತಿಯನ್ನು ಹೊಂದಿರುವಂತಹ ಒಂದು ಸ್ತಂಭ ತ್ರಿಕೋನಾಕೃತಿಯಲ್ಲಿ ಇದು ಕಾಣಸಿಗ್ತಾ ಇದೆ ನಿಮಗೆ. ಜೊತೆಗೆ ಮೇಲ್ಭಾಗದಿಂದ ಕೆಳಭಾಗವನ್ನು ಗಮನಿಸಿದರೆ ಇದು ನಮ್ಮ ಭಾರತದ ಸೇನೆಯ 3 ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಒಂದು ಪ್ರತಿನಿಧಿತ್ವವನ್ನು ಇದು ಮಾಡ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಯುದ್ಧ ವಿಮಾನಗಳಿರ್ಬೋದು, ಅಥವಾ ಮತ್ತೊಂದು ಕಡೆಯಿಂದ ನಾವು ಗಮನಿಸಿದರೆ ಅಂದರೆ ಸೇನೆಯ 3 ವಿಭಾಗಗಳು ಅಂದರೆ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಈ ಇದು ಯುದ್ಧ ಟ್ಯಾಂಕರ್ನ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಅದರ ಲಾಂಛನವನ್ನು ಕೂಡ ನೋಡ್ತಾ ಇದ್ದೇವೆ, ಆರ್ಮಿಯ ಲಾಂಛನವನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಇದೊಂದು ಯುದ್ಧ ನೌಕೆಯ ಒಂದು ಚಿತ್ರಣ ಕೂಡ ಇದೆ. ಇದರ ಜೊತೆಗೆ
ನೇವಿಯ ಒಂದು ಲಾಂಛನವನ್ನು ಕೂಡ ಇಲ್ಲಿ ಇಡಲಾಗಿದೆ ಅನ್ನುವಂಥದ್ದು. ಸೊ ಇದು 3 ಸೇನೆಯ ಅಂದರೆ 3 ವಿಭಾಗಗಳ ಒಂದು ಲಾಂಛನ ಇರಬಹುದು, ಜೊತೆಗೆ ಅವುಗಳ ಒಂದು ಪ್ರಾತಿನಿಧಿಕ ಚಿತ್ರಣವನ್ನು ಇಲ್ಲಿ ಕಲ್ಲಿನಲ್ಲಿ ರೂಪಿಸಲಾಗಿದೆ ಅನ್ನುವಂಥದ್ದು. ಇನ್ನು ತಾಯಿ ಭಾರತೀಯ ಮಂದಿರದತ್ತ ಮುಂದುವರಿತಾ ಇದ್ದ ಹಾಗೆ ನಮಗೆ ಕಾಣಿಸುವಂಥದ್ದು ಮತ್ತೊಂದು ಕಲ್ಲಿನ ಮೂಲಕ ರಚನೆಯಾಗಿರುವಂತಹ ಒಂದು ಫಿರಂಗಿಯ ಮಾದರಿ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇಲ್ಲಿ ಕಲ್ಲಿನ ಮೂಲಕ ಅಂದರೆ ಫಿರಂಗಿಯನ್ನು ಸಾಗಿಸುವ ರೀತಿಯ ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಮಗೆ ಕಾಣಸಿಗ್ತಾ ಇರುವಂಥದ್ದು ಪಾಕಿಸ್ತಾನ ಬಾರ್ಡರ್ನಲ್ಲಿ ಸೈನಿಕರು ಬಂದೂಕು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಾಯ್ತಾ ಇರುವಂಥ ದೃಶ್ಯ. ಇಲ್ಲಿ ಒಂದು ಕೈಯಲ್ಲಿ ಬಂದೂಕು, ಇನ್ನೊಂದು ಕೈಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಯೋಧ ದೇಶವನ್ನು ಕಾಯ್ತಾ ಇರುವಂತಹ ದೃಶ್ಯವನ್ನು ತೋರಿಸಲಾಗಿದೆ. ಇದೇ ರೀತಿಯ ಚಿತ್ರಣ ಇಲ್ಲಿ ಹಿಂಭಾಗದಲ್ಲೂ ಕೂಡ, ಮಂದಿರದ ಹಿಂಭಾಗದಲ್ಲೂ ಕೂಡ ಇದೇ ರೀತಿಯ ಚಿತ್ರಣವನ್ನು ಇಡಲಾಗಿದೆ. ಪಾಕಿಸ್ತಾನ ಬಾರ್ಡರ್ನಲ್ಲಿ ಯೋಧ ಅಂದರೆ ಎದುರಾಳಿಗಳನ್ನು ಹೊಡೆದೋಡಿಸಿ ದೇಶವನ್ನು ಕಾಯ್ತಾ ಇರುವಂಥ ರೀತಿಯಲ್ಲಿ ಇಲ್ಲಿ ಒಂದು ಚಿತ್ರಣವನ್ನು ರೂಪಿಸಿ ಇಡಲಾಗಿದೆ ಅನ್ನುವಂಥದ್ದು. ಇನ್ನು ಮುಂದುವರಿತಾ ಇದ್ದ ಹಾಗೆ ಇಲ್ಲಿ ನಾವು ನೋಡಬಹುದು, ಇದು ಅಷ್ಟಭುಜ ಆಕೃತಿಯಲ್ಲಿ ರಚನೆಯಾಗಿರುವಂತಹ ಒಂದು ಸುಂದರವಾದ ಮಂದಿರ. ಇನ್ನು ಈ ಒಂದು ಮಂದಿರವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಮಗೆ ಒಂದು ಅತ್ಯಂತ ತಂಪಾದ ಸುಂದರವಾದ ವಾತಾವರಣದಲ್ಲಿ ನಿರ್ಮಾಣಗೊಂಡಿರುವಂತಹ ತಾಯಿ ಭಾರತೀಯ ಮಂದಿರ ನಮಗೆ ಕಾಣಿಸುತ್ತೆ. ಇದು ಕೂಡ ಅಷ್ಟಭುಜಾಕೃತಿಯಲ್ಲಿರುವಂಥದ್ದನ್ನು ನೋಡಬಹುದು. ಎದುರಿಗೆ ಲಾಂಛನ ಇದೆ, ಜೊತೆಗೆ ಸುಂದರವಾಗಿ ಸಿಂಹವಾಹಿನಿಯಾಗಿ ಕಂಗೊಳಿಸ್ತಾ ಇರುವಂತಹ ತಾಯಿ ಭಾರತೀಯ ಒಂದು ಸುಂದರವಾದ ಒಂದು ಚಿತ್ರಣವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಅಮೃತ ಶಿಲೆಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಅಮೃತ ಶಿಲೆಯಲ್ಲಿ, ಶುದ್ಧವಾದ ಶಿಲೆಯಲ್ಲಿ ರಚನೆಯಾಗಿರುವಂತಹ ತಾಯಿ ಭಾರತೀಯ ಮಂದಿರ. ಅದರ ಹಿಂಭಾಗದ ಒಂದು ಗೋಡೆ ಏನಿದೆ ಅಲ್ಲೂ ಕೂಡ ಒಂದು ಸುಂದರವಾದ ಪೇಂಟಿಂಗ್ ಇದೆ. ಇಲ್ಲಿ ಹಿಂಭಾಗದಲ್ಲಿ ಹಿಮಾಲಯ ಪರ್ವತ, ಅಲ್ಲಿ ಈಶ್ವರ ಪಾರ್ವತಿ ಇದ್ದರೆ, ಜೊತೆಗೆ ಆಂಜನೇಯ ಧ್ಯಾನದಲ್ಲಿ ನಿರತವಾಗಿರುವಂತಹ ಒಂದು ಪೇಂಟಿಂಗನ್ನು ಈ ಒಂದು ಗೋಡೆಯಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಮೇಲ್ಭಾಗದಲ್ಲಿ ರಾಜಕೀಯ ಅಂದರೆ ಬಹುಶಃ ಇಡೀ ಭಾರತದ ದಾರ್ಶನಿಕರ ಒಂದು ಚಿತ್ರಣ ಇದೆ. ಮಹಾವೀರ ಇರ್ಬೋದು, ಗೌತಮ ಬುದ್ಧ ಇರ್ಬೋದು, ಗುರುನಾನಕ್ ಸಿಂಗ್ ಅವರ ಒಂದು ಚಿತ್ರಣವನ್ನು ಇಲ್ಲಿ ಮೇಲ್ಭಾಗದಲ್ಲಿ ಅಕ್ರಿಲಿಕ್ ಪೇಂಟ್ ಮೂಲಕ ಮಾಡಲಾಗಿದೆ. ಅದೇ ರೀತಿ ತಾಯಿ ಭಾರತೀಯ ಇಕ್ಕೆಲಗಳಲ್ಲಿ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಒಂದು ಘೋಷವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಧ ಮತ್ತು ರೈತರ ಒಂದು ಚಿತ್ರಣವನ್ನು ಅಲ್ಲಿ ರೂಪಿಸಲಾಗಿದೆ. ಇನ್ನು ಮೇಲ್ಭಾಗವನ್ನು ಗಮನಿಸಿದರೆ ಸರಿಸುಮಾರು 14 ಒಂದು ಪೇಂಟಿಂಗ್ಗಳು ನಮ್ಮ ಗಮನ ಸೆಳೆಯುತ್ತೆ. ಅಕ್ರಿಲಿಕ್ ಮಾದರಿಯ ಪೇಂಟಿಂಗ್ಸ್ ಇದು, ಅಂದರೆ ಚಿತ್ರಕಲೆಯ ಒಂದು ರಚನೆ. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕಾಗಿ ಹೋರಾಟ ಮಾಡಿದಂಥವರು ಇರ್ಬೋದು, ಅಥವಾ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತಹ ಮಹನೀಯರ ಅಂದರೆ ಹುತಾತ್ಮರ ಚಿತ್ರಣಗಳನ್ನು ಇಲ್ಲಿ ರೂಪಿಸಲಾಗಿದೆ. ಮಹಾರಾಣಾ ಪ್ರತಾಪ್ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಅದೇ ರೀತಿ ಗುರು ತೇಜ್ ಬಹದ್ದೂರ್ ಇರ್ಬೋದು. ಅದೇ ರೀತಿ ಮುಂದಕ್ಕೆ ಸಾಗಿದ ಹಾಗೆ ಮಾಜಿ ಪ್ರಧಾನಿಯಾಗಿರುವಂತಹ ವಾಜಪೇಯಿಯವರು, ಅದೇ ರೀತಿ ಹಾಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರ ಚಿತ್ರಣವೂ ಕೂಡ ಇದೆ. ಅದೇ ರೀತಿ ಮೇಲ್ಭಾಗವನ್ನು ನಾವು ಗಮನಿಸಿದರೆ ಇನ್ನೊಂದಷ್ಟು ದಾರ್ಶನಿಕರ ಹುತಾತ್ಮರ ಚಿತ್ರಣ ಕೂಡ ಇದೆ. ಇಲ್ಲಿ ಗುರು ಗೋವಿಂದ ಸಿಂಗ್ ಅವರು, ಅದೇ ರೀತಿ ಒನಕೆ ಓಬವ್ವ, ಅದೇ ರೀತಿ ತಾತ್ಯಾ ಟೋಪೆ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಒಂದು ಫೋಟೋ ಕೂಡ ಇಲ್ಲಿ ಇದೆ, ಅದನ್ನು ಕೂಡ ಹಾಕಲಾಗಿದೆ. ಇನ್ನು ಮೇಲ್ಭಾಗದಲ್ಲಿ ಧಾರ್ಮಿಕ ದಾರ್ಶನಿಕರು ಅಂದರೆ ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರ ಚಿತ್ರಣವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಮಂಗಲ್ ಪಾಂಡೆ, ಮದನ್ ಲಾಲ್ ಧಿಂಗ್ರಾ, ಅದೇ ರೀತಿ ವಿನಾಯಕ ದಾಮೋದರ್ ಸಾವರ್ಕರ್, ಅದೇ ರೀತಿ ಖುದಿರಾಮ್ ಬೋಸ್ ಅವರ ಚಿತ್ರಣ, ಅದೇ ರೀತಿ ಇಡೀ ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನು ಇಡೀ ದೇಶಕ್ಕೆ ಸಾರಿದಂತಹ ರಾಮಕೃಷ್ಣ ಪರಮಹಂಸರು, ಅದೇ ರೀತಿ ಸ್ವಾಮಿ ವಿವೇಕಾನಂದರ ಚಿತ್ರಣ ಕೂಡ ಇದೆ. ಅದೇ ರೀತಿ ಸ್ವಾತಂತ್ರ್ಯ ಬಳಿಕದ ಒಂದು ದೇಶದ ಹೋರಾಟದಲ್ಲಿ ಮಹನೀಯ ಸ್ಥಾನವನ್ನು ವಹಿಸಿಕೊಳ್ತಾ ಇರುವಂತಹ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಅದೇ ರೀತಿ ಉಧಮ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಅವರ ಒಂದು ಚಿತ್ರಣವನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರಣ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ನೀವು ಮಂದಿರವನ್ನು ಒಂದು ಸುತ್ತು ಹಾಕಿದರೆ ಇಲ್ಲಿ ಅತ್ಯಂತ ಸುಂದರವಾಗಿ ಇಡೀ ದೇಶದ ಒಂದು ಪರಂಪರೆ ಏನಿದೆ ಅಥವಾ ಹೋರಾಟದ ಹಾದಿ ಏನಿದೆ ಅದನ್ನು ತಿಳಿಸುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಬಹುದು.
ಇನ್ನು ಮಧ್ಯದಲ್ಲಿ ಅಮೃತಶಿಲೆಯಿಂದ ನಿರ್ಮಿಸಿದಂತಹ ಧ್ವಜಸ್ತಂಭ, ಜೊತೆಗೆ ಇರುವಂಥದ್ದು ಅಮರ ಜ್ಯೋತಿಯ ಒಂದು ಸ್ಮಾರಕ ಅನ್ನುವಂಥದ್ದು. ಅಂದರೆ ಇಲ್ಲಿ ಯೋಧನ ಕೈ ತ್ರಿವರ್ಣ ಧ್ವಜವನ್ನು ಹಿಡಿದಿರುವ ರೀತಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಫೆಬ್ರವರಿ 11ರಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಗೃಹ ಸಚಿವ ಅಮಿತ್ ಶಾ ಅವರು ಮಧ್ಯದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ತಾಯಿ ಭಾರತೀಯ ಪ್ರತಿಮೆ ಹಾಗೂ ಈ ಒಂದು ಅಮರ ಜ್ಯೋತಿ ಸ್ಮಾರಕಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡೋದಕ್ಕಿದ್ದಾರೆ. ಸೊ ಇದು ಒಳಾಂಗಣದ ಚಿತ್ರಣವನ್ನು ನಾವು ತೋರಿಸಿರುವಂಥದ್ದು. ಕಲಶದ ಆಕೃತಿಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಒಂದು ಕಟ್ಟಡ ಅನ್ನುವಂಥದ್ದನ್ನು ಹೇಳಬಹುದು. ಇನ್ನು ಹೊರಭಾಗಕ್ಕೆ ಬಂದರೆ ಇನ್ನು ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುತ್ತ ಫುಟ್ಪಾತನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹಿಂಭಾಗದಲ್ಲೂ ಕೂಡ ಒಂದು ಸುಂದರವಾದ ಕಲಾಕೃತಿ ರಚನೆಯಾಗಿದೆ. ಅಂದರೆ ಇದನ್ನು ಗಮನಿಸಿದರೆ ಇದು ಚೈನಾದ ಮತ್ತು ಭಾರತದ ಗಡಿ. ಇಲ್ಲಿ ಕೂಡ ಯೋಧ ದೇಶವನ್ನು ಕಾಯ್ತಾ ಇರುವಂತಹ ಸುಂದರವಾದ ಚಿತ್ರಣವನ್ನು ಕೆತ್ತಲಾಗಿದೆ ಅನ್ನುವಂಥದ್ದು. ಅಂದರೆ ನಮ್ಮ ದೇಶದ ಸೈನಿಕರು ನಮ್ಮ ದೇಶಕ್ಕಾಗಿ ಅಥವಾ ನಮ್ಮೆಲ್ಲರ ರಕ್ಷಣೆಗಾಗಿ ಮಾಡಿದಂತಹ ಹೋರಾಟ ಅಥವಾ ತ್ಯಾಗ ಬಲಿದಾನ ಏನಿದೆ ಅವೆಲ್ಲವನ್ನು ಕೂಡ ನೆನಪಿಸಿಕೊಂಡು ಒಂದು ಸೆಲ್ಯೂಟನ್ನು ಹೇಳುವಂತಹ ಒಂದು ಆ ಒಂದು ಕೆಲಸವನ್ನು ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಪ್ರೇರಣೆಯನ್ನು ಕೊಡುವುದಕ್ಕಾಗಿ ಈ ಒಂದು ಸ್ಮಾರಕ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಈಗ ಇದೆಲ್ಲ ನಾವು ಹೇಳಿದ್ವಿ, ಇಷ್ಟೆಲ್ಲ ಕಲಾಕೃತಿಗಳನ್ನು ತೋರಿಸಿದ್ವಿ. ಇದರ ಹಿನ್ನೆಲೆ ಏನು, ಇದು ಕೊಡುವಂತಹ ಸಂದೇಶ ಏನು ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಡ್ತಾರೆ ಧರ್ಮಶ್ರೀ ಪ್ರತಿಷ್ಠಾನ, ಅದೇ ರೀತಿ ಶ್ರೀ ಕ್ಷೇತ್ರ ಹನುಮಗಿರಿಯ ಧರ್ಮದರ್ಶಿಯಾಗಿರುವಂತಹ ಪಿ ಶಿವರಾಮ್ ಅವರು. ಧರ್ಮಶ್ರೀ ಪ್ರತಿಷ್ಠಾನ ಹನುಮಗಿರಿ ಇದರ ಮೂಲಕ ಈ ಭಾಗಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಡಬೇಕಂತ ಒಂದು ದೃಷ್ಟಿಯಲ್ಲಿ ಈ ಹಿಂದೆ ಮಾಡಿದಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ, ಅದೇ ರೀತಿ ಕೋದಂಡರಾಮ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗಿತ್ತು. ಇದೀಗ ದೇಶಭಕ್ತಿಯ ಸಂಕೇತವನ್ನು ಮತ್ತೊಮ್ಮೆ ಉದ್ದೀಪನಗೊಳಿಸುವ ದೃಷ್ಟಿಯಲ್ಲಿ ಬದುಕು ಸಮಾಜಕ್ಕಾಗಿ ಪ್ರಾಣ ತ್ಯಾಗಕ್ಕಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ದೇಶಕ್ಕೆ ಗೌರವ ಸಲ್ಲಿಸುವಂಥ ಮತ್ತು ದೇಶವನ್ನು ದಿನನಿತ್ಯ ಅಹರ್ನಿಶಿ ಕಾಯುವಂತಹ ವೀರ ಯೋಧರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಶ್ರೀ ಭಾರತಿ ಅಮರ ಜ್ಯೋತಿ ಮಂದಿರವನ್ನು ಈಗ ಸ್ಥಾಪಿಸಿ ಲೋಕಾರ್ಪಣೆ ಮಾಡುವ ಹಂತಕ್ಕೆ ತಲುಪಿದ್ದೇವೆ. ಇಲ್ಲಿ ವಿಶೇಷವಾಗಿ ಅಖಂಡ ಭಾರತದ ವರ್ಣಚಿತ್ರದ ಮುಂಭಾಗದಲ್ಲಿ ಸಿಂಹವಾಹಿನಿ ಭಾರತ ಮಾತೆಯನ್ನು ಅಮೃತಶಿಲೆಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದರಲ್ಲಿ ದೇಶದ ಅಭಿವೃದ್ಧಿಯ ಮತ್ತು ರಕ್ಷಣೆಯ ಸಂಕೇತವಾಗಿ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಸಂಕೇತದ ಜವಾನ ಮತ್ತು ರೈತರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಈ ದೇಶಕ್ಕೆ ಹೋರಾಟ ಮಾಡಿದಂತಹ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸಿ ಈ ದೇಶಕ್ಕೆ ಅರ್ಪಿಸಿ ಹುತಾತ್ಮರಾದಂತಹ ಅನೇಕ ನಮಗೆ ಗೊತ್ತಿಲ್ಲದಂತಹ ವ್ಯಕ್ತಿಗಳ ವರ್ಣಚಿತ್ರವನ್ನು ಇದರೊಳಗೆ ಅಳವಡಿಸಲಾಗಿದೆ. ನಾವು ಕೆಲವೇ ಜನರನ್ನು ಪಠ್ಯಪುಸ್ತಕದಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ನಾವು ತಿಳ್ಕೊಂಡಿರ್ತೇವೆ. ಆದರೆ ಇಲ್ಲಿ ನೋಡಿದಾಗ ಇನ್ನಿತರ ಹಲವು ಜನ ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ಸಂದೇಶ ನಮಗೆ ಲಭಿಸ್ತದೆ. ಮುಂದುವರಿದಾಗ ನಮ್ಮ ಇನ್ನೊಂದು ಭಾಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಅಥವಾ ದೇಶದ ರಕ್ಷಣೆಗಾಗಿ ಹುತಾತ್ಮರಾದಂತಹ ಎಲ್ಲ ಯೋಧರ ಗೌರವಾರ್ಥ ಸೈನಿಕರ ಸ್ಮಾರಕವಾಗಿ ಅಮರ ಜ್ಯೋತಿ ಒಂದು ಸ್ಥಾವರವನ್ನು ಶಿಲೆಯನ್ನು ಸ್ಥಾಪಿಸಿ ಗೌರವ ಸೂಚಕವಾಗಿ ಹಿಂಬದಿಗೆ ಅರುಣೋದಯ ಸೂರ್ಯನ ಉದಯದ ಹುಂಗಿರಣದ ಬೆಳಕಿನಲ್ಲಿ ಈ ಹುತಾತ್ಮ ಯೋಧರ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಒಂದು ಭಾಗದಲ್ಲಿ ನಮ್ಮ ಕಲ್ಪನೆಯ ಭಾರತ ಪಾಕಿಸ್ತಾನದ ಗಡಿ ಕಾಯುವಂತಹ ಯೋಧರ ಪ್ರತಿಮೆ, ಇನ್ನೊಂದು ಭಾಗದಲ್ಲಿ ನಮ್ಮ ಚೈನಾ ಗಡಿ, ನಮ್ಮ ದೇಶ ಮತ್ತು ಚೈನಾದ ಗಡಿ ಅಲ್ಲಿ ಕಾಯುವಂಥ ಯೋಧರ ಒಂದು ಭಾವಚಿತ್ರವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಅಳವಡಿಸಿ ಎಲ್ಲರಿಗೆ ನೋಡುವ ರೀತಿಯಲ್ಲಿ ಅಳವಡಿಸಲಾಗಿದೆ. ಸುತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ಎಲ್ಲ ಒಂದು ಗಾರ್ಡನ್ ನಿರ್ಮಾಣ ಆಗಿದೆ. ಎದುರಿಗೆ ಸೈನ್ಯದ ಸಂಕೇತದ ವರ್ಲಿ ಚಿತ್ರಗಳನ್ನು ಅಳವಡಿಸಲಾಗಿದೆ. ಮತ್ತು ಎದುರಿಗೆ ನಾವು ಪ್ರವೇಶ ದ್ವಾರದಲ್ಲಿ ನಮ್ಮ ಸಂಕೇತ ಮತ್ತು ನಮ್ಮ ಧ್ಯೇಯವಾಕ್ಯವನ್ನು ಅಳವಡಿಸಿ ಅಮರಗಿರಿ ಎಂಬ ನಾಮಕರಣದ ಶಿಲಾಫಲಕವನ್ನು ಅಳವಡಿಸಲಾಗಿದೆ. ಇಲ್ಲಿ ಆಸುಪಾಸಿನಲ್ಲಿ ಇದು ಯಾವುದು ನಾವು ಹತ್ತಿರ ನೋಡುವಂತಹ ಯಾವುದೇ ಸಂದರ್ಭಗಳು ನಮಗೆ ಇಲ್ಲಿ ಆಸುಪಾಸಿನಲ್ಲಿ ಇಲ್ಲ. ವಿಶೇಷವಾಗಿ ಈ ಕಲ್ಪನೆಯೊಂದಿಗೆ ಇದನ್ನು ಈ ದೇಶಕ್ಕೆ ಅರ್ಪಣೆ ಮಾಡಲಿಕ್ಕೆ
ಈಗ ತಯಾರಿಯಲ್ಲಿದ್ದೇವೆ. ಸಮರಗಿರಿ ಯಾವ ರೀತಿ ನಿರ್ಮಾಣಗೊಂಡಿದೆ, ಇದರ ವಿಶೇಷತೆ ಏನು, ಇದರ ಸಂದೇಶ ಏನು ಅನ್ನುವಂಥದ್ದನ್ನ ನಾವು ತಿಳಿಯುವಂತಹ ಕೆಲಸ ಆಯಿತು. ಸೊ ಈಗ ಇಲ್ಲಿಗೆ ಬರೋದಕ್ಕೆ ಶುಲ್ಕ ಏನಾದರೂ ಇದೆಯಾ, ಪ್ರವಾಸಿಗರು ಅಥವಾ ಇಲ್ಲಿಗೆ ಬರಬೇಕು ಅಂತವರು ಯಾವಾಗ ಬರಬಹುದು, ಹೇಗೆ ಬರಬಹುದು ಮಾಹಿತಿಯನ್ನ ಕೊಡ್ತಾರೆ ಧರ್ಮಶ್ರೀ ಪ್ರತಿಷ್ಠಾನ ಹಾಗೂ ಶ್ರೀ ಕ್ಷೇತ್ರ ಹನುಮಗಿರಿಯ ಆಡಳಿತ ಧರ್ಮದರ್ಶಿಯಾಗಿರುವಂತಹ ನನ್ಯ ಅಚ್ಯುತ ಮುಡತಾಯಿ ಅವರು. ಧರ್ಮಶ್ರೀ ಪ್ರತಿಷ್ಠಾನ ಹನುಮಗಿರಿ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಕ್ಷೇತ್ರ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಜೊತೆಯಲ್ಲಿ ಕೋದಂಡರಾಮದೇವರನ್ನು ಕೂಡ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಈ ಪ್ರತಿಷ್ಠಾನದ ಮೂಲಕ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ ಮತ್ತು ಮಧ್ಯಾಹ್ನ ಅನ್ನದಾಸೋಹ, ರಾತ್ರೋತ್ಸವ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಜೊತೆಯಲ್ಲಿ ಸಾಮಾಜಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಧರ್ಮಶ್ರೀ ಪ್ರತಿಷ್ಠಾನ ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾಯಿದೆ. ಈಗ ಈ ವರ್ಷ ಪುನಃ ದೇಶ ಪ್ರೇಮವನ್ನು ಉದ್ದೀಪನಗೊಳಿಸುವ ಒಂದು ದೃಷ್ಟಿಯಿಂದ ಶ್ರೀ ಭಾರತಿ ಅಮರಗಿರಿ ಅಂತ ಹೆಸರಿನಲ್ಲಿ ಭಾರತಿ ಮಂದಿರವನ್ನು ಇಲ್ಲಿ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ನಾಳ್ದು 11ನೇ ತಾರೀಕಿನ ದಿವಸ ಕೇಂದ್ರದ ಮಾನ್ಯ ಗೃಹ ಸಚಿವರು ಹಾಗೆ ಸಹಕಾರಿ ಸಚಿವರು ಆಗಿರುವಂಥ ಸನ್ಮಾನ್ಯ ಅಮಿತ್ ಶಾ ಅವರು ಇಲ್ಲಿಗೆ ಬಂದು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ. ನಂತರ ದಿವಸಗಳಲ್ಲಿ ಈ ಒಂದು ಅಮರಗಿರಿಯ ಭಾರತಿ ಮಂದಿರ ಎಲ್ಲ ಸಾರ್ವಜನಿಕರಿಗೆ ಅದು ಮುಕ್ತವಾಗಿ ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಜೊತೆಯಲ್ಲಿ ಈಗಾಗಲೇ ತಿಳಿದಿರುವಂತೆ ಈ ಮಂದಿರಕ್ಕೆ ರಜಾ ದಿವಸಗಳಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶಗಳು ಮತ್ತು ಶನಿವಾರ ಮತ್ತು ಆದಿತ್ಯವಾರ ಬರಲಿಕ್ಕೆ ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಅತ್ಯಂತ ಸುಂದರವಾಗಿ ತಾಯಿ ಭಾರತೀಯ ಒಂದು ಮೂರ್ತಿ, ಅದೇ ರೀತಿಯಲ್ಲಿ ಯೋಧ ಸ್ಮಾರಕ ಮತ್ತು ಇತರ ಎಲ್ಲ ಒಂದು ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಅನುಕೂಲ ಇರ್ತದೆ. ಆದ್ದರಿಂದ ಸಾರ್ವಜನಿಕ ಬಂಧುಗಳು 11ನೇ ತಾರೀಕಿನ ನಂತರ ಬಂದು ಈ ಎಲ್ಲ ಇದನ್ನು ವೀಕ್ಷಣೆ ಮಾಡಬಹುದು ಮತ್ತು ಎಲ್ರಿಗೂ ಮುಕ್ತವಾಗಿ ಅವಕಾಶವನ್ನು ನಾವು ಆಹ್ವಾನವನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ಜೊತೆಯಲ್ಲಿ ಧರ್ಮಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನೇಕ ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ದೇವಸ್ಥಾನ ಇರ್ಬೋದು, ಗೋಶಾಲೆ ಇರ್ಬೋದು, ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಒಳ್ಳೆಯ ಸಹಕಾರ ಸಾರ್ವಜನಿಕರಿಂದ ಮತ್ತು ಊರಿನವರಿಂದ ಮತ್ತು ಪರವೂರಿನವರಿಂದ ನಮಗೆ ಸಿಕ್ಕಿದೆ. ಅದೇ ಸಹಕಾರವನ್ನು ಇನ್ನು ಮುಂದೆ ಕೂಡ ನಿರೀಕ್ಷೆ ಮಾಡ್ತಾ ಎಲ್ರಿಗೂ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡ್ತೇನೆ. ಇದು ಅಮರಗಿರಿಯ ಒಂದು ಸಣ್ಣದಾದ ಚಿತ್ರಣ. ಇದೇ ಫೆಬ್ರವರಿ 11ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೂಲಕ ಇದು ಲೋಕಾರ್ಪಣೆ ಆಗೋದಕ್ಕಿದೆ. ಆ ಬಳಿಕ ಪ್ರವಾಸಿಗರು ಬಂದು ಇಲ್ಲಿ ಇದರ ಒಂದು ವೀಕ್ಷಣೆಯನ್ನು ಕೂಡ ಮಾಡಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಸೊ ಮತ್ತೊಂದು ಸುಂದರವಾದ ತಾಣ ಪುತ್ತೂರಿನ ಸಾಲಿಗೆ ಸೇರ್ಪಡೆಯಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಶಿವಕುಮಾರ್ ಈಶ್ವರಮಂಗಲ ಮತ್ತು ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.